ಕೋಳೂರು ಹೆದ್ದಾರಿ ಹೊಂಡಕ್ಕೆ ಬುಧವಾರದಂದು ಮಾಧವಿ ಎಂಬುವರು ಬಿದ್ದು ಸಾವನ್ನಪ್ಪಿದ ಘಟನೆಯ ಬಳಿಕ ಸ್ಥಳೀಯರ ಆಕ್ರೋಶಕ್ಕೆ ಮಣಿದಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಿದ್ದೆಗಡಿನಲ್ಲಿ ಹೊಂಡಗಳಿಗೆ ತೇಪೆ ಹಚ್ಚಿದ್ದಾರೆ. ಈ ಮೂಲಕ ಹೆದ್ದಾರಿಯಲ್ಲಿ ಸಂಚರಿಸುವುದು ಅಪಾಯಕಾರಿ ಅಂತ ಅವರೇ ತೋರಿಸಿದ್ದಾರೆ. ಕೋಳೂರಿನಿಂದ ನಂತೂರು ತನಕ ಪ್ರಾಣಕ್ಕೆ ಸಂಚಕಾರ ತರುವ ಹೊಂಡಗಳು ತೇಪೆ ಹಾಕಿದವರಿಗೆ ಕಾಣಿಸದೇ ಇರುವುದು ದುರ್ದೈವ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಚಿತ್ರಾಪುರದ ಮಹಿಳೆ ಮಾಧವಿ ಎಂಬುವರು ಚಲಾಯಿಸ್ತಾ ಇದ್ದ ದ್ವಿಚಕ್ರ ವಾಹನ ಹೊಂಡಕ್ಕೆ ಬಿದ್ದಿತ್ತು. ಇದೇ ವೇಳೆ ಹಿಂಭಾಗದಿಂದ ಬಂದ ಲಾರಿ ಚಲಿಸಿ ಅವರು ಸಾವನ್ನಪ್ಪಿದ್ರು. ಬಳಿಕ ಸಾರ್ವಜನಿಕರು ಹದಗೆಟ್ಟ ಹೆದ್ದಾರಿ ದುರಸ್ತಿ ಮಾಡದ NHAI ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಇದುವರೆಗೆ ಕಣ್ಣು ಮುಚ್ಚಿ ಕುಳಿತಿದ್ದ ಅಧಿಕಾರಿಗಳು ಹೊಂಡಗಳಿಗೆ ಡಾಮರು ತೇಪೆ ಹಚ್ಚಿ ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚಿದ್ದಾರೆ. ಅಪಘಾತ ನಡೆದ ಸ್ಥಳ ಹಾಗೂ ಸುತ್ತಮುತ್ತ ಗುಂಡಿಗಳಿಗೆ ತೇಪೆ ಹಾಕಿ ಹೋಗಿದ್ದಾರೆ. ಆದರೆ ರಸ್ತೆ ಮಧ್ಯಭಾಗದಲ್ಲಿ ಇರುವ ಗುಂಡಿಗಳು ಮಾತ್ರ ಡಾಮರು ಹಾಕಿ ಮುಚ್ಚಿದ್ದು ರಸ್ತೆ ಬದಿಯ ಹೊಂಡಗಳನ್ನ ಹಾಗೆ ಬಿಟ್ಟಿದ್ದಾರೆ. ಇದು ಮತ್ತೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಇದರ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇವೆ. ಸುರತ್ಕಲ್, ಹೊಸಬೆಟ್ಟು, ಕುಳಾಯ್, ಚಿತ್ರಾಪುರ ಮತ್ತು ಕುದುರೆಮುಖ MCF ಜಂಕ್ಷನ್ಗಳಲ್ಲಿ ಅದೇ ಹೊಂಡ ಬಿದ್ದ ರಸ್ತೆಗಳು ಕಂಡು ಬರ್ತಾ ಇದ್ದು ಸಂಚಾರ ಅಪಾಯಕಾರಿಯಾಗಿದೆ.